ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಭಾಗದ ವತಿಯಿಂದ ಕೀಟಶಾಸ್ತ್ರದಲ್ಲಿ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಸಸ್ಯ ಕೀಟಗಳ ಸಂವಹನ ಎಂಬ ವಿಷಯದ ಕುರಿತು 2 ದಿನಗಳ ರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಕಾಲೇಜಿನ ಎಲ್.ಎಫ್. ರಸ್ಕಿನಾ ಸಭಾಂಗಣದಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ಎಲ್.ಎಫ್. ರಸ್ಕಿನಾ ಸಭಾಂಗಣದಲ್ಲಿ ರಾಷ್ಟ್ರೀಯ ಮಟ್ಟದ ಸಮ್ಮೇಳನಕ್ಕೆ ಇಂದು ಚಾಲನೆ ಸಿಕ್ಕಿತು. ಕೀಟಶಾಸ್ತ್ರದ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಸಸ್ಯ ಕೀಟಗಳ ಪರಸ್ಪರ ಕ್ರಿಯೆಗಳು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಮಟ್ಟದ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಸುಮಾರು 400ಕ್ಕೂ ಅಧಿಕ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜು ಕ್ಯಾಂಪಸ್ನಲ್ಲಿರುವ ಕೀಟಗಳ ಬಗೆಗಿನ ಸಿಡಿಯನ್ನ ಮದ್ರಾಸ್ ಮತ್ತು ಭಾರತೀಯರ್ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು ಹಾಗೂ ಚೆನ್ನೈನ ಲಯೋಲಾ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರಾದ ವಂದನೀಯ ಡಾಕ್ಟರ್ ಎಸ್. ಇಗ್ನಾಸಿ ಮತ್ತು ಎಸ್.ಜೆ. ರವರು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಮನುಷ್ಯರು ಈ ಪ್ರಪಂಚಕ್ಕೆ ಬರುವ ಮೊದಲೇ ಕೀಟಗಳು ಈ ಭೂಮಿಯ ಮೇಲಿದ್ದವು. ಕೃಷಿಯಲ್ಲಿ ಕೀಟಗಳು ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಆದರೆ ನಗರೀಕರಣದಿಂದಾಗಿ ಕೀಟಗಳ ಸಂಖ್ಯೆ ತೀರಾ ಕಡಿಮೆಯಾಗಿದೆ. ನಾವು ಈ ಭೂಮಿಯ ಪರಿಸರವನ್ನು ಸಂರಕ್ಷಿಸಬೇಕಾದರೆ ಮೊದಲು ಕೀಟಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದರು. During this slideshow of the insects in this campus. I am amazed with the variety of talents that all of you have, the beautiful photography drawings that the students presented to us. These are all evidences of what is within you. Each one of you can discover yourself if only we have that knack and then develop those kinds of talents so that we are able to contribute something to the society and to the parents who we belong to. ಸಮ್ಮೇಳನದ ಸ್ಮರಣ ಸಂಚಿಕೆಯನ್ನ ಸಂತ ಅಲೋಶಿಯಸ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ವಂದನೀಯ ಫಾದರ್ ಡೈನಿಷಿಯಸ್ ವಾಸ್ ಎಸ್.ಜೆ. ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ನಾವು ಈ ಪರಿಸರದಲ್ಲಿ ಅತ್ಯಂತ ಹೆಚ್ಚು ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದೇವೆ. ಇತರ ಜೀವಿಗಳಿಗೂ ಸಹಾನುಭೂತಿ ತೋರಿಸಿ ಅವುಗಳನ್ನು ಬದುಕಲು ಬಿಡಬೇಕು ಎಂದರು. We live in more places, we have more cars than we need. And therefore we are trying to occupy more and more space and push the other species out. But we need to create spaces for plants and insects, and we are doing this, trying to create the greater green cover. Jyoti, Miranda and myself were called for the smart city work, how to create a greater green cover in the city. And I think as global citizens, it is our duty to save the rapidly vanishing greenery, insects, flora and fauna. ತದಬಳಿಕ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎಸ್.ಜೆ. ಮಾತನಾಡಿ, ನಾವು ಪ್ರಕೃತಿಯಲ್ಲಿ ಕೀಟಗಳ ಬಗ್ಗೆ ಹೆಚ್ಚು ಆಕರ್ಷಿತರಾಗ್ತೇವೆ. ಈ ಜಗತ್ತಿನ ಸುಮಾರು 64ನಷ್ಟು ಭಾಗ ಪ್ರಕೃತಿಯಿಂದ ಕೂಡಿದೆ. ಪರಿಸರ ವೈವಿಧ್ಯತೆಯಲ್ಲಿ ಕೀಟಗಳ ಪಾತ್ರ ಮಹತ್ತರವಾದುದು. ಆದ್ದರಿಂದ ಕೀಟಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದರು. Intrigues all of us. It is a fascinating subject because as children, I think all of us enjoyed playing with the insects of various kinds of games that we had. Without knowing, we also have destroyed some of these insects. I think when you have grown, now itself we understand the value of these insects in the nature. Today we heard more. ಕಾರ್ಯಕ್ರಮದಲ್ಲಿ ಕಾಲೇಜಿನ ಕುಲಸಚಿವರಾದ ಡಾಕ್ಟರ್ ಎ.ಎಂ. ನರಹರಿ, ಪರೀಕ್ಷಾ ನಿಯಂತ್ರಕರಾದ ಡಾಕ್ಟರ್ ಆಲ್ವಿನ್ ಡೇಸಾ, ನಿರ್ದೇಶಕರುಗಳಾದ ಡಾಕ್ಟರ್ ರಿಚಾರ್ಡ್ ಗೋನ್ಸಾಲ್ವಿಸ್, ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ ಹೇಮಚಂದ್ರ, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಜ್ಯೋತಿ ಮಿರಾಂದಾ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.